ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಅರುಣಾ ಮಸಾಲಾ ಹಾಗೂ ನಿಸರ್ಗಾಲಯ ಬ್ರಾಹ್ಮಿ ಆಯಿಲ್. ಅಜ್ಜಿ ಏನ್ ತಿಂತಾ ಇದ್ದೀರಾ? ಇದು ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಇಂದ ಮಾಡಿದ್ದು, ತುಂಬಾ ಒಳ್ಳೆಯದು. ನಮ್ಮ ಕುಟುಂಬದ ಆರೋಗ್ಯಕ್ಕಾಗಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ನೋಡ್ತಾ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ವೀಕ್ಷಕರೇ, ಹೊಸ ಅಡುಗೆ ಮನೆ ನಮ್ದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಮತ್ತೆ ಸ್ವಾಗತಿಸ್ತಾ ಇದ್ದೀನಿ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸಿ ಈ ಒಂದು ಕಾರ್ಯಕ್ರಮದ ಮಹಾ ಪ್ರಾಯೋಜಕರು ಬಹುಶಃ ಮನೆಯ ಮಾತು ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಹಾಗೆ ಒಂದು ಕಾರ್ಯಕ್ರಮದ ಸಹ ವಹಿಸ್ಕೊಳ್ತಾ ಮಸಾಲ ಹುಡಿ ಅರುಣಾ ಮಸಾಲ ಹುಡಿ. ಹಾಗೆ ಈ ಒಂದು ಕಾರ್ಯಕ್ರಮದ ಸಹ ಪ್ರಾಯೋಜಕರಾಗಿದ್ದಾರೆ ನಿಸರ್ಗಾಲಯ ಬ್ರಾಹ್ಮಿ ಆಯಿಲ್ ಹಾಗೂ ಸಂಜೀವಿನಿಯುಕ್ತ 21 ಗಿಡಮೂಲಿಕೆ ತಯಾರಿಸಿದಂತಹ ಕೇಶವನ್ನ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಯಾಕೆ ಈ ಮಾತು ಇಲ್ಲಿ ಹೇಳ್ತೇವೆ ಅಂತ ಹೇಳಿ, ಹಾಗೂ ಹೆಣ್ಣಿಗೂ ಒಂದು ಉತ್ತಮವಾಗಿರುವಂತಹ ಸಂಬಂಧ ಇದೆ ಅಂತ ಹೇಳಿದ್ರೆ ನಾವು ಕೇಶ ವಿನ್ಯಾಸವನ್ನ ನೋಡ್ತೇವೆ. ಹಾಗಾಗಿ ಉತ್ತಮವಾಗಿರುವ ತಾವು ಕೂಡ ಬಳಸ್ಕೊಳ್ಳಿ. ನಿಸರ್ಗಾಲಯ ಬ್ರಾಹ್ಮಿ ಹೇಳ್ತಾ ಒಂದು ಹೊಸ ರುಚಿ ಪ್ರತಿ ಸಂಚಿಕೆಯಲ್ಲಿ ಕೂಡ ಬರ್ತಾ ಇರುತ್ತೆ. ಹೇಗಿರುತ್ತೆ ಅಂತ ನೀವು ಕೂಡ ಟ್ರೈ ಮಾಡ್ತಾ ಇರ್ತೀರಾ. ಇವತ್ತಿನ ಯಾವ ರುಚಿ ಬಂದಿರುವಂತಹ ಅತಿಥಿಗಳನ್ನ ಕೇಳೋಣ. ಮೊಟ್ಟ ಮೊದಲನೇ ಬಾರಿ ಸ್ವಾಗತ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಸ್ಟಾರ್ಟ್ ಮಾಡೋಣ. ಕ್ಯಾಪ್ಸಿಕಮ್ ವಡೆ ಮಾಡ್ತಾ ಇದ್ದೀನಿ. ಸ್ವೀಟ್ ಕಾರ್ನ್ ಕ್ಯಾಪ್ಸಿಕಮ್ ಹೇಳಿ. ಮೊದಲಿಗೆ ಏನ್ ಮಾಡೋಣ ರೇಣುಕಾ ಅವರೇ? ಮಿಕ್ಸಿ ಜಾರ್. ಓಕೆ, ಇದಕ್ಕೆ ಏನೇನು ಹಾಕ್ತೀರಿ? ಸ್ವೀಟ್ ಕಾರ್ನ್ ಹಾಕೊಳ್ಳಿ. ಪೂರ್ತಿ ಬೇಕಾ? 1 ಕಪ್. ಆಮೇಲೆ ಜೀರಿಗೆ. ಖಾರ ಜಾಸ್ತಿ ಬೇಕಿದ್ರೆ ಜಾಸ್ತಿ, ಖಾರ ಕಮ್ಮಿ ಬೇಕಿದ್ರೆ ಕಮ್ಮಿ. ಶುಂಠಿ, ಬೆಳ್ಳುಳ್ಳಿ ಮಿಕ್ಸಿಗೆ ಇದನ್ನ ಗ್ರೈಂಡ್ ಮಾಡಬೇಕು. ನಾನು ಕೊಡ್ತೀನಿ. ಇದಕ್ಕೆ ನೀರು ಬೇಡ, ಖಾಲಿ ಡ್ರೈ. ಓಕೆ, ತುಂಬಾ ಸಣ್ಣಗೆ ಆಗ್ಬೇಕಾ? ಹೌದು, ತುಂಬಾ ಸಣ್ಣಗೆ ಆಗ್ಬೇಕು. ಎಸ್. ಈ ಟೈಪಲ್ಲಿ ಆಗಿದೆ. ಜಾಸ್ತಿ ಸಣ್ಣದಾದ್ರೆ ಬೈಬಾರ್ದು, ಆಯ್ತಾ? ಆಗುತ್ತಾ? ನೆಕ್ಸ್ಟ್ ಬೌಲಲ್ಲಿ ಹಾಕೊಳ್ಳಿ. ಹಾಕೊಳ್ತೀನಿ. ಕಟ್ಲೆಟ್ ಹಾಕೊಳ್ಳಿ. ಅಕ್ಕಿ ಹಿಟ್ಟು ಅರ್ಧ ಸ್ಪೂನ್ ಹಾಕೊಳ್ಳಿ. ಕಾರ್ನ್ಫ್ಲೋರ್ ಸ್ವಲ್ಪ. ಕಾರ್ನ್ಫ್ಲೋರ್ ಹಾಕೊಳ್ಳಿ. ಕಾರ್ನ್ಫ್ಲೋರ್ ಬೈಂಡಿಂಗ್ ಹೋಗ್ತಾರೆ. ಹಾಂ, ಇದು ಆಲೂಗಡ್ಡೆ ಸ್ಮ್ಯಾಶ್ ಮಾಡಿದ್ದೀನಿ. ಆಲೂಗಡ್ಡೆ ಬೇಯಿಸಿ ಮಾಡಿದ್ದು, ಅದರಲ್ಲಿ ಒಂದು ಆಲೂಗಡ್ಡೆ ಇದೆ. ಓಕೆ, ಇವತ್ತು ನೀವು ಮಾಡಿ ಇಷ್ಟು ನಿಮ್ಮ ಪ್ರಕಾರ ರುಚಿ ಆಗಿರ್ಬೋದು ಅಂತ ನಾವು ಹೇಳ್ತೀರಾ? ಹೌದೌದು, ಇದು ಮಕ್ಕಳ ಒಳ್ಳೇದಾಗುತ್ತೆ, ಮಕ್ಕಳಿಗೆಲ್ಲ ಒಳ್ಳೇದಾಗುತ್ತೆ. ಯಾಕೋ ನಿಮ್ಮ ಮುಖ ಸ್ಮೈಲ್ ಕಡಿಮೆ. ನಾವು ಅಡಿಗೆ ಮನೇಲಿ ನಕ್ ಸ್ವಲ್ಪ ಟೆನ್ಷನ್ ಹೇಳಿ, ಸ್ವಲ್ಪ ಟೆನ್ಷನ್ ಆಗ್ತಂತ. ಟೆನ್ಷನ್ ನೋಡಿ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಹಾಕಿ. ಉಳ್ಳಿ, ಎಲ್ಲ ಯೂಸ್ ಮಾಡ್ಕೊಂಡಿದ್ರೆ ಆರೋಗ್ಯಕ್ಕೂ ಕೂಡ ಉತ್ತಮ ಅಂತ ಹೇಳ್ಬೋದು. ಕರಿ ಲೀವ್ಸ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಕೈಯಲ್ಲಿ ಸ್ಮ್ಯಾಶ್ ಮಾಡ್ತೀನಿ. ಇದನ್ನ ಕೈಯಲ್ಲಿ ನೀಟಾಗಿ ಕ್ಲೀನ್. ಫ್ರೀ ಇರುವಾಗ ಏನು ಮಾಡ್ತಾರೆ ಹೇಳ್ತಾರೆ? ಟಿವಿ ನೋಡಿ ಅಡುಗೆ ಟ್ರೈ ಮಾಡ್ತಾ ಇರ್ತೀನಿ. ಹಾಂ, ಫ್ರೀ ಇರುವಾಗ ಟ್ರೈ ಮಾಡ್ತಾ ಮಾಡ್ತೀನಿ. ಖಾರ ಸ್ವಲ್ಪ ಜಾಸ್ತಿ ಬೇಕು. ಚಿಲ್ಲಿ ಪೌಡ್ರು ಹಾಕೋಣ. ಅರುಣಾ ಚಿಲ್ಲಿ ಪೌಡ್ರು ಮೆಣಸಿನಕಾಯಿ ಹಾಕಿದ್ದೀನಿ ನಾನು. ಹೌದಾ? ಸ್ವಲ್ಪ ಇದು ಕೂಡ ಯಾಕಂದ್ರೆ ಇದು ಅಚ್ಚ ಖಾರದ ಪುಡಿ ಇದು. ಸೊ ಸ್ವಲ್ಪ ಸ್ಪೂನ್ ಸಾಕಾಗುತ್ತಾ? ಓಕೆ, ಡೀಪ್ ಫ್ರೈಗೆ ಆಯಿಲ್ ಇಟ್ಕೊಳ್ಳೋಣ. ಈ ಸೈಡ್ ಇಡ್ಲಾ? ಆಯ್ತು. ಹಾಕೊಳ್ತಾ ಇದ್ದೀವಿ ಸನ್ ಪ್ರೀಮಿಯಂ ರಿಫೈನ್.
ಸಾಕು. ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಸೇವಿಸ್ತಾರೆ. ಮಗನಿಗಂತೂ ಡೀಪ್ ಫ್ರೈ ತುಂಬ ಇಷ್ಟ. ನಿಮ್ಮ ಮಗನಿಗಂತೂ ಡೀಪ್ ಫ್ರೈ ತುಂಬ ತುಂಬ ಇಷ್ಟ. ಇಷ್ಟ ತುಂಬ ತಿಂತಾನೆ ಅಲ್ವಾ? ಸೊ ಟೆನ್ಷನ್ ಮಾಡಲಿಕ್ಕಿಲ್ಲ, ಜಿಡ್ಡು ಅದು ಇದು ಅಂತೇಳಿ. ಮಕ್ಕಳಲ್ವಾ? ಮಕ್ಕಳಲ್ವಾ, ಸನ್ ಟೆನ್ಷನ್ ಮಾಡಲಿಕ್ಕಿಲ್ಲ ಆಯಿತಾ. ಎಣ್ಣೆ ಬಿಸಿ ಆಗಿದೆ, ಹಾಕ್ತೀನಿ. ಬಿಸಿ ಆಗಿದಾ? ಹಾಕೊಳ್ಬೋದಾ? ಹಾಕಿ. ಸೈಜ್ ಹೇಗೆ ಬೇಕೋ ಆಗ ಮಾಡ್ಕೊಳ್ಬೋದು. ಚಿಕ್ಕದು ಬೇಕಿದ್ರೆ ಚಿಕ್ಕದು, ದೊಡ್ಡದು ಬೇಕಿದ್ರೆ ಖಾರ ಇಷ್ಟಪಡ್ತೀರಾ, ಸ್ವೀಟ್ ಇಷ್ಟಪಡ್ತೀರಾ? ನನಗೆ ಸ್ವೀಟ್. ಹೌದು. ಓಕೆ, ಸಾಕಾಗುತ್ತೆ. ಫ್ರೈ ಆಗಲಿ, ಎರಡು ಸೈ ಕೂಡ ಚೆನ್ನಾಗಿ ಮಿಶ್ರ ಆಗುವ ಹಾಗೆ ಫ್ರೈ ಆಗಬೇಕು ನಿಧಾನಕ್ಕಾಗಿ. ಬಹುಶಃ ಕರಾವಳಿಗರಿಗೆ ಹೊಸದು ಅಂತ ಹೇಳ್ತಾರೆ. ಹೌದು. ಯೂಶುವಲ್ ಬೋಂಡ ಮಾಡ್ತಾರೆ ಅಥವಾ ಕಡಲೆಬೇಳೆದ ಬೋಂಡ ಮಾಡ್ತಾರೆ. ಎಲ್ಲ ಕೋಡಿ ಗೆಣಸಿದಾಗಿರ್ಬೋದು, ಬದನೆದಾಗಿರ್ಬೋದು, ಯೂಜಿ ಅಂತ ಹೇಳ್ತಾರೆ. ಸ್ವೀಟ್ ಕಾರ್ನಲ್ಲಿ ಕಡಿಮೆ. ಸ್ವೀಟ್ ಕಾರ್ನಲ್ಲಿ ಈ ರೀತಿ ಸ್ವಲ್ಪ ಆಲೂಗಡ್ಡೆ ಎಲ್ಲ ಕಮ್ಮಿ. ಹೌದು. ಒಂದು ಹೊಸ ಡಿಶನ್ನು ಹೇಳ್ಕೊಟ್ಟಿದ್ದೀರಾ, ರುಚಿಯಾಗಿರ್ತಾನ. ಆದ್ಮೇಲೆ ಜಾಸ್ತಿ ಹೊತ್ತು ಕಾಯಬೇಕು ಅಂತಲೂ ಏನಿಲ್ಲ ಅಲ್ವಾ? ಸೊ ಎಲ್ಲ ನಾವು ಗ್ರೈಂಡ್ ಮಾಡಿ ಹಾಕೊಂಡಿದ್ದೀವಿ, ಹಾಗಾಗಿ ಕಡಲೆ ಸ್ವಲ್ಪ ಜಾಸ್ತಿ ಡೀಪ್ ಫ್ರೈ ಆಗ್ಬೇಕಂತ ಹೇಳಿ. ಬಟ್ ಇದರಲ್ಲಿ ಅಂತ ಬ್ರೌನಿಶ್ ಆಗಬೇಕು. ಆಗಬೇಕು, ಅದು ಕರೆಕ್ಟ್. ಹಸಿ ವಾಸನೆ ಅಲ್ವಾ? ಒಳಗೆಲ್ಲ ಸ್ವಲ್ಪ ಬೇಯಬೇಕು ಅಲ್ವಾ? ಫ್ರೈ ಆಗಿದೆ. 10 ನಿಮಿಷ ಡೀಪ್ ಫ್ರೈ ಆಗಬೇಕು. ಆಗಿದೆಯಾ? ತಗೊಳ್ಳೋಣ. ಪ್ಲೇಟ್ ಕೊಡ್ತಾ ಇದ್ದೀನಿ, ಹಾಕೊಳ್ಳಿ. ಆಫ್ ಮಾಡಲ ಗ್ಯಾಸ್? ತೆಗಿ. ಸ್ವೀಟ್ ಕಾರ್ನ್ ಕ್ಯಾಪ್ಸಿಕಮ್ ವಡೆ ಇದೆ. ಓಕೆ, ಸ್ವೀಟ್ ಕಾರ್ನ್ ಕ್ಯಾಪ್ಸಿಕಮ್ ವಡೆ ರೆಡಿ ಆಗಿದೆ. ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ. ಮುಂಚೆ ಒಂದ್ಸಲ ಇದು ರೆಡಿ ಮಾಡೋದು ಹೇಗಂತ ನೋಡ್ಕೊಂಡು ಬನ್ನಿ. ಸ್ವೀಟ್ ಕಾರ್ನ್ ಕ್ಯಾಪ್ಸಿಕಮ್ ವಡ ತಯಾರಿಸುವ ವಿಧಾನ. ಮೊದಲಿಗೆ ಸ್ವೀಟ್ ಕಾರ್ನ್, ಜೀರಿಗೆ, ಹಸಿಮೆಣಸು, ಶುಂಠಿ, ಬೆಳ್ಳುಳ್ಳಿ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಕಾರ್ನ್ಫ್ಲೋರ್, ಬೇಯಿಸಿ ಕಿವುಚಿದ ಆಲೂಗಡ್ಡೆ, ಕ್ಯಾಪ್ಸಿಕಮ್, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಪುದೀನಾ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸಿ ವಡೆ ತಟ್ಟಿಕೊಂಡು ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿದರೆ ಸ್ವೀಟ್ ಕಾರ್ನ್ ಕ್ಯಾಪ್ಸಿಕಮ್ ವಡ ಸವಿಯಲು ಸಿದ್ಧ. ವೀಕ್ಷಕರು, ನಮ್ಮ ರುಚಿ ಕಾರ್ಯಕ್ರಮದ ವಿರಾಮದ ನಂತರ ರೇಣುಕಾ ನಾರಾಯಣ ಸ್ವಾಮಿ ಅವರು ಒಂದು ಹೊಸ ಇದೇ ಅಡುಗೆ ಮನೆಯಲ್ಲಿ ತಯಾರಿಸ್ತಾರೆ. ಹೇಗಿದೆ ಅಂತ ಹೇಳ್ತೀನಿ. ಅಷ್ಟೊಂದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನಮ್ಮ ರುಚಿಯಲ್ಲಿ ಒಂದು ಸಣ್ಣ ರೆಡಿ ಮಾಡ್ತಾ ಇದ್ದೀವಿ. ಖಾರ ಪೊಂಗಲ್, 1/2 ಕಪ್ ರೈಸ್, 1/2 ಕಪ್ ಬೇಳೆ, ಇದಕ್ಕೆ 1 ಕಪ್ನಷ್ಟು ನೀರು, ಚೆನ್ನಾಗಿದೆ. ವೀಕ್ಷಕರ, ವಿರಾಮದ ಬಳಿಕ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ರುಚಿ ಎಲ್ಲರಿಗೂ ಸ್ವಾಗತ. ಒಂದು ಕಾರ್ಯಕ್ರಮದ ಮಹಾಪ್ರಾಯೋಜಕರು ಮಾತು ಸನ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಹಭಾಗಿಕೊಳ್ತಾ ಇದ್ದಾರೆ ಅರುಣಾ ಮಸಾಲ. ಹಾಗೆ ಒಂದು ಕಾರ್ಯಕ್ರಮದ ಸಹ ಪ್ರಾಯೋಜಕ ನಿಸರ್ಗಾಲಯ ಆಯಿಲ್. ಸೊ ತುಂಬಾ ಜನ ಸ್ಟೈಲ್ ಎಲ್ಲ ಈ ಮಾಮೂಲಿ ಅಂತ ಹೇಳಿ, ಬಟ್ ಹೇರ್ ಕೂಡ ಬೇಕು. ಸೊ ನಮ್ಮ ತರ ಅದಕ್ಕೋಸ್ಕರ ನಾವು ನಿಸರ್ಗ ಆಯಿಲ್ ನಾವು ಮಾತ್ರ ಕೊಡ್ಬೋದು. ಉದ್ದವಾಗಿ ಕೇಶವನ್ನ ಉತ್ತಮಬೇಕು ಅಂತ ಹೇಳಿದ್ರೆ ಉತ್ತಮವಾಗಿ ಬ್ರಾಹ್ಮಿ ಬಳಸ್ಕೊಳ್ಳಿ, ಅದು ಕೂಡ ಆಗಿಲ್ಲ ಅಂತ ಹೇಳ್ತಾ. ಎಸ್, ಈಗ ಖಾರ ಪೊಂಗಲ್ ಎಲ್ಲಿದ್ದು
ಇದು ಆಂಧ್ರ ಸರ್. ನಾಡು ಆಂಧ್ರದಲ್ಲಿ ತುಂಬಾ ಫೇಮಸ್ ಕೂಡ. ಆ ಕಡೆ ಪೊಂಗಲ್ ಎನ್ನುವಂಥದ್ದು ಇವ್ರದ್ದು ಮಾಮೂಲಾಗಿ. ಅಲ್ಲಿ ಏನು ಇಡ್ಲಿ ನಾವು ಹೇಳ್ತೇವೆ, ದೋಸೆ ಹೇಳ್ತೇವೆ, ಈ ಡಿಶ್ ತುಂಬಾ ಫೇಮಸ್. ಹೇಗೆ ಮಾಡೋದು? ಕುಕ್ಕರ್ ಬೇಕು. ಆಯಿಲ್ ಎಷ್ಟು ಬೇಕು ಆಯಿಲ್ ಅನ್ನ ಹಾಕೊಳ್ತಾ ಇದ್ವಿ. ರಿಫೈನ್ಡ್ ಆಯಿಲ್ ಹಾಕೊಳ್ತಾ ಇದ್ವಿ. ಸಾಸಿವೆ ಹಾಕ್ತೀನಿ. ಹಾಕೊಳ್ಳಿ. ಏನಿದೆ ಡಿಶ್ ಹೆಸರು ಏನು ಹೇಳಿದ್ರಿ? ಖಾರ ಪೊಂಗಲ್. ಖಾರ ಪೊಂಗಲ್. ನಿಮಗೆಲ್ಲ ಬಿಸಿಬೇಳೆ ಬಾತ್ ಅಂತ ನೆನಪು. ಖಾರ ಪೊಂಗಲ್. ಕರಿಬೇವು ಹಾಕಿ. ಜೀರಿಗೆ ಕರಿಮೆಣಸು ಹಾಕೊಳ್ಳಿ. ಶುಂಠಿ ಸಣ್ಣಗೆ ಜಜ್ಕೊಂಡಿರೋ ಜಜ್ಜಿದ್ದೀನಿ. ಗೋಡಂಬಿ ಹಾಕೊಳ್ಳಿ. ಕಾಯಿ ತುರಿ ಒಂದು 2-3 ಟೀ ಸ್ಪೂನ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದಕ್ಕೆ ತುಪ್ಪ ಹಾಕ್ತೀನಿ. ಒಗ್ಗರಣೆಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸ್ವಲ್ಪ ಡಿಶ್ ಬರಲಿಕ್ಕೆ ತುಪ್ಪ ಹಾಕ್ಕೊಂಡು ರೆಡಿ ಮಾಡ್ತಾ ಇದ್ದೀವಿ ಖಾರ ಪೊಂಗಲ್. ಸೊ ಮಾಮೂಲಿ ಬೆಳಗಿನ ಟೈಮಲ್ಲೆಲ್ಲ ಜಾಸ್ತಿ ಇದೇ ಮಾಡ್ತಾರಲ್ವಾ ಆ ಸೈಡಲ್ಲಿ? ಹೌದು. ತೆಂಗಿನಕಾಯಿ ಫ್ರೈ ಆಯಿತು. ಈಗ ಹೆಸರುಬೇಳೆ ಅರ್ಧ ಕಪ್ಪು. ಅರ್ಧ ಕಪ್ ಬೇಯಿಸಿದ್ದೀನಿ. ಬೇಯಿಸಿದ ಹೆಸರು ಅರ್ಧ ಕಪ್. ರೈಸ್ ಅರ್ಧ ಕಪ್. ಯಾವುದೇ ರೈಸ್, ಬಾಸುಮತಿ ಯಾವುದು ಕೂಡ ಆಗ್ಬೋದು, ಆಗುತ್ತೆ. ಮತ್ತೆ ಇದಕ್ಕೆ ಹಾಲು ಇಷ್ಟ ಇದ್ರೆ ಹಾಕ್ಬೋದು. ಹಾಲು ಅರ್ಧ ಕಪ್. ಇಲ್ಲದಿದ್ರೆ ನೀರು ಸಹ ಹಾಕ್ಬೋದು. ಕೂಡ ಹಾಕ್ಬೋದು, ಹಾಲು ಕೂಡ ಹಾಕ್ಬೋದು. ವಾಟರ್ ಎಷ್ಟು ಬೇಕಾಗುತ್ತೆ? ನಾನು ಹಾಕ್ಲಾ? ಹಾಂ, 1 ಕಪ್ ವಾಟರ್ ಹಾಕ್ತೀನಿ. ಮೆಜರ್ಮೆಂಟ್ ನೋಡ್ಕೊಳ್ಳಿ. ಸಾಕು. ಅಂದರೆ ನಾವು 1/2 ಕಪ್ ರೈಸ್, 1/2 ಕಪ್ ಬೇಳೆ, ಅದಕ್ಕೆ 1 ಕಪ್ನಷ್ಟು ನೀರು ಸ್ವಲ್ಪ ಬೇಕಾಗುತ್ತೆ. 1 ಕಪ್ ಸ್ವಲ್ಪ ಕಮ್ಮಿ, ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಹದ ಎಷ್ಟು ಬೇಕು ಅಂತೇಳಿ. ಎಷ್ಟು ರೈಸ್ ತಗೊಂಡಿದ್ದೀವಿ ಅದಕ್ಕೆ ಎಷ್ಟು ಬೇಕು. ಕೊತ್ತಂಬರಿ ಸೊಪ್ಪು ಹಾಕಿ. ರುಚಿಗೆ ತಕ್ಕಷ್ಟು ಉಪ್ಪು. ಏನು ಬೇಕು ಅಂತಿಲ್ಲ, ಯಾರಾದರೂ ಮನೆಗೆ ಬಂದರೂ ಕೂಡ ಅಷ್ಟೇ, ಬೆಳಿಗ್ಗೆ ಆಗಿರ್ಬೋದು, ಮಕ್ಕಳಿಗಾಗಿರ್ಬೋದು, ಟಿಫಿನಿಗಾಗಿರ್ಬೋದು, ಆದಷ್ಟು ಬೇಗ ಮಾಡ್ಕೊಳ್ಬೋದು. 2 ಬಿಸಿ ಬೇಕಾಗುತ್ತೆ. ಓಕೆ, ರೇಣುಕಾ ಅವರೇ ಆಗಿರ್ಬೋದು. ಆಫ್ ಮಾಡ್ಕೊಳ್ಳೋಣ. ಆಯ್ತು. ಓಪನ್ ಮಾಡ್ಬೋದು ಈಗಲೇ? 5-10 ಮಿನಿಟ್ಸ್ ಬೇಕಾಗುತ್ತೆ. ಎಲ್ಲ ಹದ ಬೇರೆ ರೇಣುಕಾ ಅವರೇ ಆಗಿರುತ್ತೆ. ಓಪನ್ ಮಾಡೋಣ. ಆಯ್ತು, ಓಪನ್ ಮಾಡಿ. ಪ್ರೆಷರ್ ಎಲ್ಲ ಹೋಗಿದೆ. ವಾ, ಸ್ಪೂನ್ ಬಂದಿದೆ ಅಲ್ವಾ? ಚೆನ್ನಾಗಿ ಪರಿಮಳ ಬರುತ್ತೆ. ದೊಡ್ಡ ಸ್ಪೂನ್ ಬೇಕಾ? ಸಾಕೈದು? ಹೀಗಿರ್ಬೇಕಪ್ಪ ಅಲ್ವಾ? ಖಾರ ಪೊಂಗಲ್ ಬೌಲ್ ಕೊಡ್ತೀರಾ? ಇದಾಗ್ಬೋದಾ? ಆಗ್ಬೋದು. ಇದರಲ್ಲಿ ಹಾಕೋಣ. ನಾನು ಹಾಕೊಳ್ಳ? ಹಾಕಿ. ಬೇಕಷ್ಟು ಹಾಕೊಳ್ತೀನಿ. ಬಿಸಿ ಸ್ವಲ್ಪ ಆರಿದ್ರೆ ಚೆನ್ನಾಗಿರುತ್ತಲ್ಲ.
ತಿನ್ಬೇಕು. ಬಿಸಿ ಬಿಸಿಯಾಗಿ ತಿಂದ್ರೆ ಒಳ್ಳೇದಿರುತ್ತಾ? ಹೌದು. ಹಾಕೊಂಡಿದ್ದೀನಿ. ಇದಕ್ಕೆ ಏನೆಲ್ಲ ಹಾಕಬೇಕು ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ. ಇದು ಹಾಗೆ ತಿನ್ಬೋದು, ಅದಕ್ಕೆ ಇದ್ರ ಜೊತೆಗೆ ಏನಾದ್ರು ಬೇಕಾಗುತ್ತಾ? ಇದಕ್ಕೆ ಚಟ್ನಿ ಒಳ್ಳೇದಾಗುತ್ತೆ. ಚಟ್ನಿ ಇದ್ರೆ ಒಳ್ಳೇದಾಗುತ್ತೆ. ಹೌದು. ಇಲ್ದಿದ್ರು ಕೂಡ ಪರವಾಗಿಲ್ಲ, ಹೆಸರು ತಿನ್ಬೋದು. ಹಾಗೆ ಸರ್ ತಿನ್ಬೋದು. ಹೌದು, ನಾನು ಮನೆಯಲ್ಲೇ ಚಟ್ನಿ ಮಾಡ್ಕೊಂಡು ಬಂದಿದ್ದೀರಿ. ರೆಡಿ ಆಗಿದೆ. ಟೇಸ್ಟ್ ನೋಡಿ ಹೇಗಿದೆ ಅಂತ. ಸೊ ಡಿಶ್ ರೆಡಿ ಆಗಿದೆ, ನನ್ನ ಕೈಯಲ್ಲಿದೆ. ಬಿಸಿ ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಖಾರ ಪೊಂಗಲ್ ತಯಾರಿಸುವ ವಿಧಾನ. ಮೊದಲಿಗೆ ಕುಕ್ಕರ್ನಲ್ಲಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿಕೊಂಡು ಸಾಸಿವೆ, ಕರಿಬೇವು, ಜೀರಿಗೆ, ಕರಿಮೆಣಸು, ಶುಂಠಿ, ಗೋಡಂಬಿ, ತೆಂಗಿನ ತುರಿ, ತುಪ್ಪ ಹಾಕಿ ಹುರಿದು ನಂತರ ಬೇಯಿಸಿದ ಹೆಸರುಬೇಳೆ, ಬೆಳ್ತಿಗೆ ಅಕ್ಕಿ, ಹಾಲು ಸಮ ಪ್ರಮಾಣದಲ್ಲಿ ಹಾಕಿಕೊಂಡು 2 ಪಟ್ಟು ನೀರು, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 2 ವಿಸಿಲ್ ಬರುವವರೆಗೂ ಬೇಯಿಸಿದರೆ ಖಾರ ಪೊಂಗಲ್ ಸವಿಯಲು ಬಲು ರುಚಿ. ಸೊ ಅಲ್ಲಿ ನಿಂತ್ಕೊಂಡ್ಬಿಟ್ಟು ಅಡುಗೆ ಮಾಡಿ ಆಯಿತು, 2 ಕೊಟ್ರಿ, ನಿಂತ್ಕೊಂಡು ರುಚಿ ನೋಡುವಂಥ ಒಂದು ಟೈಮ್ ಇದು. ಸರ್ವ್ ಆಯಿತು. ಎಸ್, ಮನೆಯವರು ಕೊಂಡು ಡೈನಿಂಗ್ ಟೇಬಲಲ್ಲಿ ಯಾವತ್ತೂ ತಗೊಂಡು ಇವತ್ತು ನಮ್ಮ ಟಿ ವಿಯಲ್ಲಿ ರುಚಿ ಕಾರ್ಯಕ್ರಮ. ಸೊ ನಮ್ಮ ಜೊತೆ ಡಿಶ್ ತಗೊಳ್ಳುವ. ನೀವು ಮಾಡಿದ ಡಿಶ್ ಹೌದು ನೋಡಿ ಹೇಳ್ಬೇಕು ನಿಜವಾಗ್ಲೂ. ಯಾಕಂತ ಹೇಳಿದರೆ ಇಲ್ಲಿಂದ ಬಂದು ವರ್ಷದಿಂದ ಇಲ್ಲಿದ್ದು ನಮ್ಮ ಟಿ ವಿ ಒಂದು ಡಿಶನ್ನು ಹೇಳ್ಕೊಟ್ಟಿದ್ದೀರ. ಸೊ ಕಾಂಬಿನೇಷನ್ ಆಂಧ್ರ ಥಾಲಿಯಲ್ಲಿ ಒಂದು ಡಿಶ್ ಮಾತ್ರ, ಅದ್ರ ಜೊತೆಗೆ ಸೈಡ್ ಡಿಶ್ ಏನಾದ್ರು. ಸೊ ಇದು ಕಾಂಬಿನೇಷನ್ಗೆ ಚಟ್ನಿ, ಅದಕ್ಕೆ ಚಟ್ನಿ ಕೂಡ ಹಾಕ್ಬೇಕಾ? ಸರಿ, ಚಟ್ನಿ ಬೇಕು ಇದ್ದಿದ್ರು ಟೇಸ್ಟ್ ಚೆನ್ನಾಗಿದೆ. ಟೇಸ್ಟ್ ಚಟ್ನಿ ಇದು ಅಂತೇಳಿ ಟೇಸ್ಟ್ ಮಾಡಿ. ಚೆನ್ನಾಗಿದೆ. ನಮಗೆ ಚೆನ್ನಾಗಿ ಅಂತ ಹೇಳಿದ್ರೆ ಚೆನ್ನಾಗಿ ಚಟ್ನಿ ಜೊತೆ ಕಾಂಬಿನೇಷನ್. ಬಿಸಿ ಬಿಸಿ ಇರುವಾಗಲೇ ತಿಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ. ಎಸ್, ವಡೆ ಟೇಸ್ಟ್ ತನಕ ಇರಲಿಲ್ಲ ಈ ರೀತಿ. ಸೊ ನಾರ್ಮಲ್ ಆಗಿ ಆಗಲೇ ಹೇಳಿದ ಹಾಗೆ ಸೊ ಬೇರೆ ಬೇರೆ ಎಣ್ಣೆ ತಿಂದಿರ್ತೀವಿ. ಡಿಫ್ರೆಂಟ್ ಫ್ಲೇವರ್ ಕೂಡ ಇದೆ. ಸ್ವೀಟ್ ಕಾರ್ನ್ ಅಂದ್ರೆ ಮಕ್ಕಳಿಗೆ ಇಷ್ಟ, ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ. ಗ್ರೀನ್ ವೆಜಿಟೇಬಲ್ಸ್ ಎಲ್ಲ ಹಾಕಿದ್ದಾರೆ. 2 ಒಳ್ಳೆ ಡಿಶ್. ಆದಷ್ಟು ಬೇಗ ಕೂಡ ಮಾಡ್ಬೋದು. ಹೌದು ಅಲ್ವಾ? ಹೇಗಿದೆ ಎಕ್ಸ್ಪೀರಿಯನ್ಸ್? ಚೆನ್ನಾಗಿದೆ. ಹೌದು, ಸ್ವಲ್ಪ ಹೆದರಿಕೆ ಆಗ್ತಿತ್ತು ಬಸ್ ಸ್ಟಾರ್ಟಿಂಗ್. ಕ್ಯಾಮ್ರಾ ಬಂದು ಮಾಡ್ಲಿಕ್ಕೆ ಸ್ವಲ್ಪ ಮನೇಲಿ ಆದ್ರೆ ಏನೋ ಮಾಡ್ತೀವಿ. ಇದು ಸ್ವಲ್ಪ ಎಲ್ಲರೂ ಕೂಡ ಇದ್ದಾರೆ. ಬಟ್ ಸ್ಟಿಲ್ 2 ಒಳ್ಳೆ ಡಿಶನ್ನು ಮಾಡಿಕೊಟ್ಟಿದ್ದಾರೆ. ನೆಕ್ಸ್ಟ್ ಟೈಮ್ ಕೂಡ ನೀವು ಬರುವಾಗ ಏನಾದರೂ 2 ಒಳ್ಳೆ ಖಾರ ಆಗಿದೆಯಾ? ಇಲ್ಲ ಸರಿಯಾಗಿದೆ. ಸ್ವಲ್ಪ ಅಂದರೆ ಆಂಧ್ರದವರು ಸ್ವಲ್ಪ ಖಾರ ಜಾಸ್ತಿ ತಿಂತಾರೆ ಅಂತ ಹೇಳ್ತಾರೆ. ಬಟ್ ಸ್ಟಿಲ್ ನೈಸ್ ಎಕ್ಸ್ಪೀರಿಯನ್ಸ್. ನನಗೆ ಈ ಅವಕಾಶ ಮಾಡಿಕೊಟ್ಟೆ ನಮ್ಮ ಟಿವಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಹಾಗೆ ಸೊ ಮುಂದೆ ಕೂಡ ನೀವು ಇಲ್ಲಿ ಬರಬೇಕು. ಏನಾದರೂ ಸ್ಪೆಷಲ್ ಐಟಮ್ ಏನಾದರೂ ಇದ್ದರೆ ನಮಗೆ ಹೇಳ್ಕೊಡ್ಬೇಕು. ಆಯಿತು. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇವ್ರ ಕಡೆದೊಂದು ಚಿಕ್ಕದಾದಂಥ ಉಡುಗೊರೆ ಇದೆ. ಸೊ ಮನೇಲಿ ಟ್ರೈ ಮಾಡಿ ನೋಡಿ. ಪ್ರಾಯದವರು ಇದ್ರೂ ಕೂಡ ಎಣ್ಣೆ ತಿಂಡಿಗಳನ್ನು ಅವ್ರಿಗೆ ಕೊಡ್ಬೋದು. ಆಗಲೇ ನಾನು ಹೇಳಿದೆ, ಹೆಣ್ಣು ಅಂತ ಹೇಳಿದರೆ ಕೂದಲು ಕೂಡ ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ಉತ್ತಮವಾಗಿರುವಂಥ ಕೇಶ ಬೇಕು ಅಂತ ಹೇಳಿದ್ರೆ ನಿಸರ್ಗಾಲಯ ಬ್ರಾಹ್ಮಿ ಆಯಿಲ್ ಬಳಸ್ಕೊಳ್ಳಿ ಅಂತ ಹೇಳ್ತಾ, ಸೊ ಎಫೆಕ್ಟ್ ಹೇಗಿರುತ್ತೆ ಅಂತೇಳಿ ಒಂದೇ ವಾರದ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ಟೈಮ್ ಇನ್ನೊಂದು ಸಲ ಬಂದಾಗ 2 ಒಳ್ಳೆ ಡಿಶನ್ನು ಹೇಳ್ಕೊಡಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ವೀಕ್ಷಕರ 2 ಒಳ್ಳೆ ಡಿಶನ್ನು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇವತ್ತಿನ ನಮ್ಮ ರುಚಿ ಕಾರ್ಯಕ್ರಮ ಟೇಸ್ಟ್ ಮಾಡಿ ಆಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಹೊಸ ರುಚಿಗಳು ನಿಮಗೋಸ್ಕರ ಕಾಯ್ತಾ ಇರುತ್ತೆ. ನೋಡ್ತಾ ಇರಿ ನಮ್ಮ ಟಿವಿ. ಹೊಸ ಎಕ್ಸ್ಪೀರಿಯನ್ಸನ್ನು ಕಲಿತಾ ಇರಿ ನಮ್ಮ ಟಿವಿಯ ನಮ್ಮ ರುಚಿ ಕಾರ್ಯಕ್ರಮದಲ್ಲಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಹೊಸ ರುಚಿಗಳೊಂದಿಗೆ ಮತ್ತೆ ಇದೇ ಅಡುಗೆ ಮನೆಯಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು
ಅರುಣಾ ಮಸಾಲ ಹಾಗೂ ನಿಸರ್ಗಾಲಯ ಬ್ರಾಹ್ಮಿ ಆಯಿಲ್. ಅಜ್ಜಿ ಏನ್ ತಿಂತಾ ಇದ್ದೀರಾ? ಇದು ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಇಂದ ಮಾಡಿದ್ದು. ತುಂಬಾ ಒಳ್ಳೇದು. ನಮ್ಮ ಕುಟುಂಬದ ಆರೋಗ್ಯಕ್ಕಾಗಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್.